ಉದಾಹರಣೆ ಒಂಜಿ ವರ್ಷ ಒಂಜಿ ಬತ್ತೊಂದಿಲ್ಲ ಇಲ್ಲ ಒಂದು ಅಂಚಿನ ಪೂರ ಸಮಸ್ಯೆ ಇರುತ್ತೆ ಅಂಚಾಯ್ತು ಈಡ ಬೇರೆ ಶುರು ಮಂದಿರಕ್ಕೆ ಇಲ್ಲ ಆತಂದ್ರೆ. ಫಸ್ಟ್ ನನಗೆ ಹುಷಾರಿಲ್ದಂಗೆ ಆಗಿತ್ತು. ಸುಮಾರು ಕಡೆ ತಿರುಗಿ ಒಂದು 2-3 ಲಕ್ಷ ಖರ್ಚು ಮಾಡಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ. ಒಂದೇ ಬಾರಿಗೆ 18 ಗುಳಿಗೆಗಳ ನರ್ತನ ಸೇವೆಗೆ ಸಜ್ಜಾಗಿದೆ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆಯ ಬರ್ಕಜೆ ಕ್ಷೇತ್ರ. ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆಯ ಬರ್ಕಜೆ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿ ನಾಡಿದ್ದು ಜಾತ್ರಾ ಮಹೋತ್ಸವ ನಡೀಲಿಕ್ಕೆ ಇದರಲ್ಲಿ 18 ಗುಳಿಗೆಗಳ ನರ್ತನ ಸೇವೆ. ಬಹಳ ವಿಶೇಷವಾಗಿ ಇದು ನವಗುಳಿಗನ ಕ್ಷೇತ್ರ. ಈ ನವಗುಳಿಗನ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ನವಗುಳಿಗನ ನರ್ತನ ಸೇವೆಗೆ ಅಪಾರ ಸಂಖ್ಯೆಯಲ್ಲಿ ಜನರು ಬಂದು ಗುಳಿಗನ ದರ್ಶನವನ್ನು ಮಾಡಿಕೊಂಡು ಹೋಗುವಂಥದ್ದು ಪ್ರತೀತಿ. ಆದರೆ ಈ ಬಾರಿ 2024 ಫೆಬ್ರವರಿ 4ನೇ ತಾರೀಕಿನಂದು 18 ಗುಳಿಗೆಗಳ ನರ್ತನ ಸೇವೆ ಇಲ್ಲಿ ನಡೀಲಿಕ್ಕಿದೆ. ನಾವೀಗ ಕ್ಷೇತ್ರದ ಪರಿಚಯವನ್ನು ಮಾಡ್ತಾ ಹೋಗ್ತೇವೆ. ಇದು ಶ್ರೀ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಜೆ. ಇಲ್ಲಿರ್ತಕ್ಕಂತಹ ಕ್ಷೇತ್ರದ ವಿಶೇಷತೆ ಏನು ಮತ್ತು ಈ ಕ್ಷೇತ್ರದಲ್ಲಿ ನವಗುಳಿಗನ ಆರಾಧನೆ ಹೇಗಾಯಿತು, ದುರ್ಗಾಪರಮೇಶ್ವರಿಯ ಸ್ಥಳ ಸಾನ್ನಿಧ್ಯದ ಬಗ್ಗೆ ಇಲ್ಲಿಯ ಐತಿಹ್ಯ ಏನು ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಇದೀಗ ನಾವು ದೇವಾಲಯದ ಪ್ರಮುಖ ಅಂದರೆ ಮುಖ್ಯ ದ್ವಾರದಲ್ಲಿ ಇದ್ದೇವೆ. ಅದರ ಜೊತೆಗೆ ದುರ್ಗಾಪರಮೇಶ್ವರಿಯ ಮುಖ್ಯ ದ್ವಾರ ಇದಾದರೆ ಇದು ದೇವಸ್ಥಾನ. ಆದರೆ ದೇವಸ್ಥಾನದ ಸರಿ ಎದುರು ದೇವಸ್ಥಾನ, ಉಳಿದ ದೇವಸ್ಥಾನಗಳಲ್ಲಿ ನಂದಿ ಮಂಟಪ ಹೇಗಿರ್ತದೋ ಹಾಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ನವಗುಳಿಗನ ಆರಾಧನೆ ನಡೀತಾ ಇದೆ. ಕ್ಷೇತ್ರ ಪಾಲಕರು ಅನ್ನುವಂತಹ ಇದರಲ್ಲಿ ನವಗುಳಿಗನ ಆರಾಧನೆ ನಡೀತಾ ಇರುವಂಥದ್ದು. ಈ ನವಗುಳಿಗನ ಆರಾಧನೆಯ ವಿಶೇಷತೆ ಏನು, ಈ ಕ್ಷೇತ್ರದಲ್ಲಿ ದುರ್ಗಾಪರಮೇಶ್ವರಿಗೂ ನವಗುಳಿಗನಿಗೂ ಇರುವಂತಹ ನಂಟೇನು ಅನ್ನೋದರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿಯ ಈ ಕ್ಷೇತ್ರದ ಧರ್ಮದರ್ಶಿಗಳು ಆಡಳಿತ ಮುಕ್ತೇಶ್ವರರು ಆಗಿರುವಂಥ ರಮೇಶ್ ಪೂಜಾರಿ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ದುರ್ಗಾಪರಮೇಶ್ವರಿಯ ಕ್ಷೇತ್ರ, ಅದರ ಜೊತೆಗೆ ನವಗುಳಿಗ, ಏನು ಈ ದುರ್ಗಾಪರಮೇಶ್ವರಿಗೂ ನವಗುಳಿಗನಿಗಿರುವ ಸಂಬಂಧ? ಈ ಸ್ಥಳದಲ್ಲಿ ಅಂದರೆ ಇವತ್ತಲ್ಲ ಒಂದು 10-30 ವರ್ಷದ ಮೊದಲು ತಂದೆಯ ತಾಯಿಯ ತಾಯಿ ಅಲ್ಲಿಂದ ಒಂದಿತ್ತು. ಆಗ ಅಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ಗರ್ಭಗುಡಿ ಆಗಬೇಕಂತ ಮಾಡುವಾಗ ನಾನು ಇಲ್ಲಿ 9 ಅಂತ ನೀವು ಆರಾಧನೆ ಮಾಡ್ತಿದ್ದೀರಾ, ನಾನು ಯಾಕೆ ಒಂದನ್ನು ಮಾಡ್ತೀರಾ ಅಂತ ಇಲ್ಲಿ ದೇವರ ಇದರಲ್ಲಿ ಕೇಳುವಾಗ ಇಲ್ಲಿ ಬೇರೆ ಕಡೆ ಪ್ರಶ್ನೆ ಮತ್ತು ತಾಯಿಯ ದರ್ಶನದಲ್ಲಿ ಕೇಳುವಾಗ ಬಂತು. ಆವಾಗ 9 ನವದುರ್ಗೆ ಅಂತ ಬಂತು. 9 ನವದುರ್ಗೆ ಒಂದು ಬರುವಾಗ ನಾನು 9 ಇರುವಾಗ ನನಗೆ 9 ಗುಳಿಗನೇ ಯಾಕೆ ಮಾಡಲಿ, 1 ವರ್ಷದಲ್ಲಿ 5 ಮಾಡಿದೆ ಅಂದರೆ ಆವಾಗ ನನಗೆ ನಮ್ಮ ಮನೆಯವರಿಗೆಲ್ಲ ತೊಂದರೆ ಬಂತು. ಆವಾಗ ಅದಕ್ಕೆ 9 ಮಾಡಿದರೆ ಏನಾಗುತ್ತೆ ಅಂತ ಅದಕ್ಕೆ 9 ನವದುರ್ಗೆ ನವಗುಳಿಗ ಅಂತ ಈ ಸ್ಥಳದಲ್ಲಿ ಇವತ್ತಿನವರೆಗೆ ಯಾವ ಸ್ಥಳದಲ್ಲಿ ಬಂದರು, ಯಾರು ಬಂದರು ಅಂದರೆ ಕ್ಯಾನ್ಸರ್ ಇರಲಿ, ಹಾರ್ಟ್ ಇದಿರಲಿ, ಏನು ಅಂದರೆ ಆಗುವುದಿಲ್ಲ ಅಂತೆಲ್ಲ ಆ ವಿಶ್ವಾಸ ನಂಬಿಕೆಯಿಂದ ಇಲ್ಲಿ ಬಂದು ತಾಯಿಗೆ ಯಾರು ಶರಣಾಗ್ತಾರೆ. ಅದೇ ರೀತಿ ಇಲ್ಲಿ 9 ನವಗುಳಿಗ ಅಂತ, ಮತ್ತು ಮೈಸೊಂದಯ ದುಗಾಲಯ ಪಂಜುರ್ಲಿ, ಅದೇ ರೀತಿ ಮಂತ್ರಿಯಾವತೆ ಮೈವಂತಿ ಮಂತ್ರಿಯಾವತೆ ಸನ್ಯಾಸಿಗುಳಿಗ, ಅದೇ ರೀತಿ ನಮ್ಮ ಇಲ್ಲಿ ಕೊರಗಜ್ಜ, ರಕ್ತೇಶ್ವರಿ, ನಾಗದೇವರಿ, ನಾಗಬೇರ್ಮರಿ, ಯಾವುದು ಆಗುವುದಿಲ್ಲ. ಯಾರು ಭಕ್ತಿಯಿಂದ ಬಂದಿಲ್ಲಿ ನನ್ನ ಕೆಲಸ ಆಗಬೇಕು, ಕುಡಿಯೋದು ತುಂಬ ಜನ ಬಿಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯದಲ್ಲಿ ಯಾವ ರೀತಿ ಕೆಟ್ಟ ರೀತಿ ಯಾವ ಸ್ಥಳದಲ್ಲಿ ಆಗೋದಿಲ್ಲ. ಅದು ನಮ್ಮ ಯಾವ ಸ್ಥಳ ಕ್ಷೇತ್ರದಲ್ಲಿ ಯಾವ ರೀತಿ ಕೆಟ್ಟ ರೀತಿ ಇದೆ ಆ ರೀತಿಯನ್ನು ಇಲ್ಲಿ ಕೇಳಬೇಕಂತ ಇಲ್ಲಿ ಬರ್ತಾರೆ. ಯಾವ ಸ್ಥಳದಲ್ಲಿ ಇದ್ದರೂ ಇಲ್ಲಿ ಬಂದು ಅವರ ಕಷ್ಟವನ್ನು ಇಲ್ಲಿ ನಾನೇ ಸ್ವತಃ, ನಾನು ಜ್ಯೋತಿಷ ಅಲ್ಲ, ಪ್ರಶ್ನೆ ಅವರಲ್ಲ, ಏನಿಲ್ಲ, ಏನು ಗೊತ್ತಿಲ್ಲ. ಇವತ್ತಿನವರೆಗೆ ಈ ಸ್ಥಳದಲ್ಲಿ ಅಂದರೆ ಯಾವ ಸ್ಥಳದಲ್ಲಿಲ್ಲ ಆ ವಿಚಾರ ಇಲ್ಲಿ ಆಗ್ತಿದೆ, ಒಂದು ವಿಚಾರ. ಆಮೇಲೆ ಯಾಕೆಂದರೆ ತುಂಬ ಕೇಳ್ತಿದ್ದಾರೆ, ಯಾಕೆಂದರೆ ಯಾರು ಕೊಟ್ಟು ಅಂದರೆ ಯಾರು ಇಲ್ಲ, ತಾಯಿ ನಮ್ಗೆ ಗೊತ್ತಿಲ್ಲ, ತಾಯಿ ಮತ್ತು ದೈವಗಳು ಎಲ್ಲಿಂದ ಗೊತ್ತಿಲ್ಲ. ಆ ರೀತಿ ಇವತ್ತು ಯಾವ ಸ್ಥಳದಲ್ಲಿಲ್ಲ, ಅದೇ ರೀತಿ ಯಾವ ಕ್ಷೇತ್ರದಲ್ಲಿಲ್ಲ, ಆ ರೀತಿ ಆಗಬೇಕಂತ ಅಪ್ಪನ ಆಸೆ ಇತ್ತು. ಅದನ್ನು ಮಾಡಬೇಕಂತ ಅಪ್ಪ ಸಹ ಮದ್ದೆಲ್ಲ ಕೊಡ್ತಿದ್ರು, ಹಾವು ಕಚ್ಚಿದ್ದಕ್ಕೆ ಯಾವುದು. ಆದರೆ ನಮಗೆ ಜ್ಯೋತಿಷ ಅಂತ ನಾವು ಕಲಿತು ಬಂದವರಲ್ಲ. ಈಗ ಒಂದು ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡಿ. ಇದು ನವಗುಳಿಗನ ಕ್ಷೇತ್ರ. ಇದು ನವಗುಳಿಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ದೇವರ ಮುಂಭಾಗದಲ್ಲಿ ಅಂದರೆ ದೇವರ ಸರಿ ಎದುರು ಕ್ಷೇತ್ರ ಪಾಲಕರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಬೇರೆಲ್ಲ ದೇವಸ್ಥಾನ ನಂದಿ ಮಂಟಪ ಇರುವಂತಹ ಪ್ರದೇಶ ಇದು. ಇಲ್ಲೇ ಇರಬೇಕು ಅಂತ ಏನಾದರೂ ರೂಢಿಯಲ್ಲ. ಆದರೆ ನಾನು 9 ಅಂತ ನೀವು ಇಟ್ಟುವಾಗ ನಾನು ಇಲ್ಲಿ ಯಾಕೆ ಇರಲಿಕ್ಕೆ ಬಾರ್ದು,
ಇಲ್ಲಿ ಏನು ಅಶುದ್ಧ ಮಾಡಬೇಡಿ, ನನ್ನ ಸ್ಥಳದಲ್ಲಿ ನಾನು ಕರೆಸಿದವಳಾದರೆ ನನಗೆ ಬೇಕು, ಅದಕ್ಕೇನು ನೀವು ಬೇರೆ ರೀತಿ ಏನು ಮಾಡ್ತೀರ, ಅದು ಹೊರಗೆ ಮಾಡಿ. ಇಲ್ಲಿ ಯಾರು ಕಷ್ಟದಲ್ಲಿ ಬರ್ತಾರ, ನಾನು ಇದೇ ಸ್ಥಳದಲ್ಲಿ ನಾನು ಮತ್ತು ಈ ದೈವಗಳು ನಿಮಗೆ ಎಲ್ಲ ಏನು ಮಾತು ಬೇಕು ಅದು ಭರಿಸ್ತೇನೆ, ನಿಮಗೆ ಅದೇ ಪರಿಹಾರ ಕೊಡಿಸ್ತೇನೆ. ಅದೇ ರೀತಿ ಒಂದೊಂದು ಮಾತಿದೆ. ಆದರೆ ಮನೆ ಎದುರು ಕಡೆ 9 ಇಟ್ಟಿದ್ದಾರೆ ಏನೂ ತೊಂದರೆ ಆಗಲ್ಲ. ಇವತ್ತು ನಾನು ತೊಂದರೆ ಕೊಟ್ಟವರಲ್ಲ, ಆದರೆ ಹೊರಗಿನವರಿಗೆ ಯಾವ ರೀತಿ ಆಗುತ್ತೆ ಅಂತ ಆ ದೈವಗಳಿಗೆ ಗೊತ್ತು. ಈ ಕ್ಷೇತ್ರದ ಒಳಭಾಗಕ್ಕೆ ನಾವು ಹೋಗುವ. ಎಸ್, ಇದು ಕ್ಷೇತ್ರದ ಒಳಭಾಗ ಯಾವ ರೀತಿಯಾಗಿದೆ ಕ್ಷೇತ್ರ ಅನ್ನುವಂಥದ್ದು ನಿಮಗೆ ಪರಿಚಯ ಮಾಡಿಕೊಡುವಂಥ ಪುಟ್ಟ ಪ್ರಯತ್ನವನ್ನು ಈ ಹಿಂದೆಯೂ ಕೂಡ ಸುದ್ದಿ ಮಾಡಿತ್ತು. ಯಾಕೆಂತಂದರೆ 3 ವರ್ಷದ ಹಿಂದೆ ಇಲ್ಲಿ ನವರಾತ್ರಿಯ ಸಂದರ್ಭ ಸುದ್ದಿ ವಿಶೇಷ ವರದಿಯನ್ನು ಈ ಕ್ಷೇತ್ರದ ಬಗ್ಗೆ ಮಾಡಿತ್ತು. ಇದೀಗ 18 ಗುಳಿಗಗಳ ನರ್ತನ ಸೇವೆ ಫೆಬ್ರವರಿ 4ರಂದು ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. 18 ಗುಳಿಗದ ನರ್ತನ ಸೇವೆ, ಪ್ರತಿ ವರ್ಷ 9 ಗುಳಿಗದ ನರ್ತನ ಸೇವೆ, ಈ ಬಾರಿ 18 ಗುಳಿಗದ ನರ್ತನ ಸೇವೆ ಅಂತ ಹೇಳುವಂಥದ್ದು ಬಹಳ ವಿಶೇಷ. ದೇವಸ್ಥಾನದ ಆವರಣದೊಳಗೆ ಪುರುಷರು ವಸ್ತ್ರಗಳನ್ನು ತೆಗೆದು ಒಳಗಡೆ ಪ್ರವೇಶಿಸಬೇಕು ಅನ್ನುವಂತಹದ್ದು ಇಲ್ಲಿಯ ರೂಢಿ. ಅದರ ಜೊತೆಗೆ ಆ ಕ್ಷೇತ್ರದ ಪರಿಚಯವನ್ನು ನಾವು ನಿಮಗೆ ಮಾಡ್ತಾ ಇದ್ದೇವೆ. ಇದು ಕ್ಷೇತ್ರದ ನವದುರ್ಗೆಯರ ಒಂದು ಗರ್ಭಗುಡಿ. ಈ ಗರ್ಭಗುಡಿಯ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಡಭಾಗದಲ್ಲಿ ಸುತ್ತುಪೌಳಿ. ಸರ್, ಇದೆಲ್ಲ ದೇವಸ್ಥಾನದ ಕೆಲಸ ಕಾರ್ಯಗಳು ಯಾವಾಗದ್ದು? ಇದು ಈ ವರ್ಷಕ್ಕೆ 10ನೇ ವರ್ಷ ಆಯಿತು ಇದು ಸ್ಟಾರ್ಟ್ ಮಾಡಿ. ಮೊದಲು ನಮ್ಮ ಗರ್ಭಗುಡಿ ಅದರಲ್ಲಿ ತುಂಬ ಜನ ಬಂದು 9 ದಿವಸ ಕಾರ್ಯಕ್ರಮ ಮಾಡಿದರು. ಆವಾಗ ಇದರಲ್ಲಿ ಯಾವುದು ಇರಲಿಲ್ಲ. ಒಂದೊಂದು ವರ್ಷಕ್ಕೆ ಒಂದೊಂದು ವಿಚಾರ ಆಯಿತು. ಇದು ಶಿವಮೊಗ್ಗದವರು ಮಾಡಿದ್ದು, ಅದೇ ರೀತಿ ಅಲ್ಲಿ ನಮ್ಮ ತಮಿಳುನಾಡು ಮಾಡಿದ್ದು, ಇದು ಶಿವಮೊಗ್ಗ, ಇದೆಲ್ಲ ಶಿಲ್ಪಿಗರು ಒಂದೊಂದೇ ವರ್ಷಕ್ಕೆ ಬೇರೆ ಬೇರೆ ರೀತಿ ಆಯಿತು. ಅದೇ ರೀತಿ ಅದು ತಾಯಿಯ 9 ಗುಳಿಗೆ ಈ ಜಾಗದಲ್ಲಿರುವ ಪರಿವಾರ ಶಕ್ತಿಯಿಂದಲೇ ಆಗಿದೆ. ಬಂದವರಿಗೆ ಇಲ್ಲಿ ಟೀ ಕೊಡ್ತೇವೆ, ಊಟ ಕೊಡ್ತೇವೆ. ಅಂದರೆ ಅವರನ್ನು ಹೊಟ್ಟೆ ಹಸಿವಾಗಿ ನಾವು ಕಲಿಸಲ್ಲ. ಯಾಕೆಂದರೆ ತಾಯಿದ್ದು ಏನಿಲ್ಲದಿದ್ದರೂ ನೀನು ಅದನ್ನು ಕೊಟ್ಟು ಬಿಡು, ತಂದಿದ್ದು ಸಹ ಅದೇ ಮಾತು. ಇದು ಸುತ್ತುಪೌಳಿ. ಇಲ್ಲಿಯೂ ಕೂಡ ನವದುರ್ಗೆಯರ ಚಿತ್ರವನ್ನು ಕೊಟ್ಟಿದ್ದಾರೆ. ಮಹಾಗೌರಿ ಇರ್ಬೋದು, ಬ್ರಹ್ಮಚಾರಿಣಿ ಇರ್ಬೋದು, ಚಂದ್ರಘಂಟ ಇರ್ಬೋದು. ಅದರ ಜೊತೆಗೆ ಒಂದು ಮಹಾಗಣಪತಿಯ ಗುಡಿ ಕ್ಷೇತ್ರದ ಒಳಗಡೆ. ಸುತ್ತುಪೌಳಿ ಎಲ್ಲ ಕ್ಷೇತ್ರದಲ್ಲಿ ಇರುವಂತೆ ಮಹಾಗಣಪತಿಯ ಗುಡಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಹಾಗಣಪತಿಯ ಗುಡಿ, ಕೂಷ್ಮಾಂಡಿನಿ ದೇವಿ, ಸ್ಕಂದ ಮಾತೆ, ಆನಂತರ ಕಾತ್ಯಾಯಿನಿ, ಆನಂತರ ಭಗವತಿ. ಇಲ್ಲಿ ಭಗವತಿಯ ಆರಾಧನೆಯೂ ಕೂಡ ನಡೀತಾ ಇದೆ. ನವಗ್ರಹಗಳ ಆರಾಧನೆಯಲ್ಲಿ ನಡೀತಾ ಇದೆ. ಇದು ಕೂಡ ಕ್ಷೇತ್ರದ ಒಳಭಾಗದಲ್ಲೇ ಇರುವಂತಹದ್ದು. ಆ ಜೊತೆಗೆ ಕಾಳರಾತ್ರಿ, ಶೈಲಪುತ್ರಿ ಮತ್ತು ಸಿದ್ಧಿದಾತ್ರಿ, ಹೀಗೆ 9 ದುರ್ಗೆಯ ಆರಾಧನೆ ಇಲ್ಲಿ ನಡೀತಾ ಇರುವಂಥದ್ದು. 9 ದುರ್ಗೆಯರಿಗೆ ಕ್ಷೇತ್ರ ಪಾಲರಾಗಿ 9 ಗುಳಿಗೆಗಳು. ಪ್ರತಿ ವರ್ಷ ನವಗುಳಿಗನ ಒಂದು ಕೋಲ ಅಥವಾ ನೇಮೋತ್ಸವ ಮಾಡ್ತಾಯಿದ್ರಿ. ಯಾಕೆ ಈ ಸಲ ಏನು 18 ಹೇಗೆ ಅಂತ? ಅಂದರೆ ಗುಳಿಗರು 9 ಇರುವುದು, ಆದರೆ 18 ಅಂದರೆ ನಾವು ಯಾಕೆಂದರೆ ಒಂದು ಹರಕೆದಿದೆ. ಅದನ್ನು ಒಂದೇ ಸಲ ಮಾಡಿದರೆ ನಮಗೆ ಯಾರೂ ಸಪೋರ್ಟ್ ಇಲ್ಲ. ಆದರೆ ನಾವು ಓಪನ್ ಆಗಿ ಮಾತಾಡೋದು ಸಾಲದಲ್ಲಿ ಮಾಡುವ ವಿಚಾರ. ಆ ಸಾಲದಲ್ಲಿ ಮಾಡಬೇಕಾದ್ರೆ ನಾವು ಒಂದೇ ಸಲ ಆದರೆ ನಮ್ಮ ವಾದ್ಯ ನಮ್ಮ ಬರುವ ಜನಗಳಿಂದ ಒಂದೇ ಸ್ಥಳದಲ್ಲಿ ಆಗುತ್ತೆ ಅಂತ ವಿಚಾರ. ಅಂದರೆ ಗುಳಿಗರು ಇರುವುದು 9, ಆದರೆ ನಮಗೆ ಅದು ಒಂದೇ ಸಲ ಮಾಡೋದಂದರೆ ಹರಕೆದೆ ಒಂದು ನಾವು ಸೇವೆ ಮತ್ತು ನಮ್ಮ ಜಾತ್ರೆ ಉತ್ಸವ ಆಗುವ ಸೇವೆ. ಅದಕ್ಕೆ 18 ಅಂತ ಮಾಡುವ ಕೆಲಸ. ಯಾಕೆಂದರೆ 18 ಅಂದರೆ ನಮ್ಮ ಕ್ಷೇತ್ರದಲ್ಲಿ ಒಂದು 9 ಹರಕೆದು 9 ಇದೆ ಇರುವಾಗ ಸ್ವಲ್ಪ ತೋರಿಸಿಕೊಡುವ ಅಂತ ದೇವರದು. ಮತ್ತು ಯಾವ ಇದರಲ್ಲಿ ನಾವು ನಮಗೆ ಈ ಸ್ಥಳದಲ್ಲಿ ದುಡ್ಡು ಮಾಡಬೇಕು ಮತ್ತು ಈ ಸ್ಥಳದಲ್ಲಿ ಯಾವ ರೀತಿ ಆಗಬೇಕಂತ ನಾವು ಆ ಇದರಲ್ಲಿ ಏನೂ ಮಾಡಲಿಲ್ಲ. ಆದರೆ ಈ ಜಾತ್ರೆ 9ನೇ ವರ್ಷಕ್ಕೆ ಅದೊಂದು ಹರಕೆದು ಮಾಡಿ ಒಳ್ಳೆ ರೀತಿಯಿಂದ ಈ ಸ್ಥಳದಲ್ಲಿ ಸ್ವಲ್ಪ ಆ ತಾಯಿಯ ಕೃಪೆ ಒಳ್ಳೆಯದಾಗಲಿ ಎಲ್ರಿಗೆ, ಒಬ್ಬೊಬ್ಬರಿಗಲ್ಲ, ಯಾರೆಲ್ಲ ಎಲ್ಲೆಲ್ಲಿದ್ದರು ಇಲ್ಲಿಂದ ಅಂದರೆ ಬೊಂಬೈ, ಗುಜರಾತ್, ದುಬೈ ಮತ್ತು ಈ ಕಡೆ ಬ್ಯಾಂಗ್ಳೂರು ಮತ್ತು ಈ ಕಡೆ ಹಾವೇರಿ ಮತ್ತು ನಮ್ಮ ಈ ಬೋಟ್ನವರು ಕುಂದಾಪುರ, ಬಡ್ಕಲ, ಯಾವ ಊರಂತಲ್ಲ ಎಲ್ಲರೂ ಬರ್ತಾರೆ. ಅಂದರೆ ಎಲ್ಲ ಸುತ್ತಾಡಿ ಲಾಸ್ಟ್ ಕೊನೆ ನೀವೀಗ ಮಾತಾಡಿದಾಗೆ ನಾವೆಲ್ಲ ಸುತ್ತಾಡಿ ಬಂದವಂತ ಹೇಳಿದ್ರಲ್ಲ, ಅದೇ ರೀತಿ
ಈ ಸ್ಥಳದಲ್ಲಿ ಬರ್ತಾರೆ, ಯಾವುದು ಆಗುವುದಿಲ್ಲ ಅಂತೆಲ್ಲ. ಆದರೆ ಅವರು ಭಕ್ತಿಯಿಂದ ಈ ಸ್ಥಳದಲ್ಲಿ ಬಂದು ಒಳ್ಳೆ ರೀತಿಯಿಂದ 9 ತಾಯಿ 9 ಗುಳಿಗ, ಅದೇ ರೀತಿ ಈ ಸ್ಥಳದಲ್ಲಿರುವ ಶಕ್ತಿ ಎಲ್ಲರನ್ನು ಪ್ರಾರ್ಥನೆ ಮಾಡಿದರೆ ಆಗದ ಕೆಲಸ ಗ್ಯಾರಂಟಿ ಆಗುತ್ತೆ. ನಾನು ಹೇಳುವುದಲ್ಲ, ಇಲ್ಲಿ ಬಂದವರಿಗೆ ಮಾತ್ರ. ಆದರೆ ಹೊರಗಿನಿಂದ ನಮ್ಮ ದೇವಸ್ಥಾನ ಕ್ಷೇತ್ರ ಯಾವ ರೀತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಇದೇ ಹತ್ತಿರದಲ್ಲಿರುವವರಿಗೆ ಗೊತ್ತಿಲ್ಲ. ನಾಡಿದ್ದು ಇಲ್ಲಿ ನಡೆಯುವಂತಹದ್ದು 18 ಗುಳಿಗೆಗಳ ನರ್ತನ ಸೇವೆ. ಅದರಲ್ಲಿ ಬಹಳ ವಿಶೇಷವಾಗಿ 9 ನವಗುಳಿಗೆ ಇಲ್ಲಿ ವಾರ್ಷಿಕವಾಗಿ ಏನು ಜಾತ್ರೋತ್ಸವ ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ 9 ನವಗುಳಿಗನ ನರ್ತನ ಸೇವೆ ನಡೆಯುತ್ತೆ. ಇನ್ನೂ 9 ಹರಕೆಯ ರೂಪದಲ್ಲಿ ನಡೆಯುವಂಥದ್ದು. ಅದು ಇನ್ನೊಂದು ದಿನ ಮಾಡಬಹುದಿತ್ತು, ಆದರೆ ಕಡಿಮೆ ಖರ್ಚಿನಲ್ಲಿ, ಅಂದರೆ ಈಗ ಹೇಗೂ ನವಗುಳಿಗನ ಸೇವೆ ಈಗಲೇ ಕೊಡ್ತಾ ಇದ್ದೇವೆ, ಈ ವಾರ್ಷಿಕ ಜಾತ್ರೋತ್ಸವವು ಕೂಡ ಮಾಡ್ತಾ ಇದ್ದೇವೆ. ಅದಕ್ಕೆ ಇನ್ನೊಂದು ಸಲ ಖರ್ಚು ಮಾಡುವಂಥದ್ದು ಅಲ್ಲ, ಬದಲಾಗಿ ನಾವು ಸಾಲದಲ್ಲಿದ್ದೇವೆ. ಈ ಹಿನ್ನೆಲೆಯಲ್ಲಿ ಒಂದೇ ಬಾರಿಗೆ ಒಂದೇ ಖರ್ಚಿನಲ್ಲಿ ಆ ಹರಕೆಯ ಸೇವೆಯನ್ನು ಕೂಡ ಗುಳಿಗನಿಗೆ ಅರ್ಪಿಸಿ ಬಿಡುವ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ 18 ಗುಳಿಗೆಗಳ ನರ್ತನ ಸೇವೆ ನಡೀಲಿಕ್ಕಿದೆ. ಬಹಳ ವಿಶೇಷವಾಗಿ ಅವರು ಹೇಳುವಂಥದ್ದು, ಇದು ನಾವು ಯೋಚನೆ ಮಾಡಿದ್ದಾದರೂ ಕೂಡ ಇದು ನಮ್ಮಿಂದಾದ್ದಲ್ಲ, ಎಲ್ಲವೂ ಕೂಡ ನವದುರ್ಗೆಯರು ಮಾಡಿಸ್ತಾ ಇರುವಂತಹದ್ದು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದಾರೆ. ಇಲ್ಲಿರುವಂಥದ್ದು ಕೇವಲ ನವಗುಳಿಗನ ಅಥವಾ ನವದುರ್ಗೆಯರ ಕ್ಷೇತ್ರ ಮಾತ್ರ ಅಲ್ಲ, ಬದಲಾಗಿ ಇನ್ನೊಂದಷ್ಟು ದೈವಗಳ ಗುಡಿ ಹತ್ರ ಹೋಗಿ ಅಲ್ಲಿ ಹೇಗಿದೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಎಸ್, ಈಗ ನೀವು ನೋಡ್ತಾ ಇರುವಂತಹದ್ದು ಗುಳಿಗನ ಮೂಲಸ್ಥಾನ. ಗುಳಿಗರಾಜನಿಗೆ ಅಗೆಲು ಸೇವೆ ನಡೆಯುವಂತಹ ಸ್ಥಳ ಇದು. ಅದರ ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ದೈವಗಳ ಮತ್ತಷ್ಟು ಗುಡಿಗಳು, 5 ಗುಡಿಗಳಿದ್ದಾವೆ. ಯಾರೆಲ್ಲ ದೈವಗಳದು? ಮಂತ್ರಿ ದೇವತೆ ಮಯೂಂತಿ, ಮಂತ್ರಿ ದೇವತೆ ಸನ್ಯಾಸಿ ಗುಳಿಗೆ. ಅದೇ ರೀತಿ ಈ ಸ್ಥಳದಲ್ಲಿರುವ ರಾಜ್ಯನ ದೈವ ಮೈಸಂದೆ ದುಗಲೆ ಪಂಜಿರ್ಲಿ. ಗುಳಿಗ, ಸನ್ಯಾಸಿ, ಮಂತ್ರದೇವತೆ, ಮಯ್ಯಂತಿ. ಅಲ್ಲಿ ಕೊನೆಯಲ್ಲಿ ಮತ್ತೊಂದು ಮಂತ್ರದೇವತೆ ಅನ್ನುವಂತಹದ್ದಿದೆ. ಈ 2 ಮಂತ್ರದೇವತೆ ಏನು? ಇದು ನಮ್ಮ ಆ ಕಡೆಯಿಂದ ಇದು ಸುಂತ್ರವಾಡಿ ಮಂತ್ರಿ ದೇವತೆ ಅಂತ. ಆ ಮಂತ್ರಿ ದೇವತೆ ಅಂದರೆ ಮನೆ ಒಳಗಡೆ ಇರುತ್ತೆ, ಅದು ಬೇಡ ಎಲ್ಲರಿಗೆ ಬಂದರೆ, ಹೊರಗಿನವ್ರು ಬಂದರೆ. ಯಾಕೆಂದರೆ ಯಾವ ಸ್ಥಳದಲ್ಲಿ ಕೆಲವು ಜನಗಳು ಬರ್ತಾರೆ, ಅವರಿಗೆ ಕಷ್ಟ ಇರುತ್ತೆ, ಮಂತ್ರಿ ದೇವತೆ ಅದಂತೆಲ್ಲ ಹೇಳ್ತಾರೆ. ಇಲ್ಲಿ ಬಂದ ಮೇಲೆ ಅದನ್ನು ಕೈ ಮುಗಿದರೆ ಸರಿಯಾಗುತ್ತೆ ಅಂತ ಅದು ಬಂತು. ಅದಕ್ಕೆ ಒಳಗಿಂದ ಇದು. ಮತ್ತು ಮೈಯಂತಿ ಅಂದರೆ ಕೆಳಗಿತ್ತು, ಅದನ್ನು ಇಲ್ಲಿ ಇಡಬೇಕಂತ ದೇವರದ್ದು ಅಭಯ ಆಯಿತು. ಅದೇ ರೀತಿ ಮಂತ್ರಿ ದೇವತೆ ಸನ್ಯಾಸಿ ಗುಳಿಗೆ ಅಂದರೆ ಅದು ಹೊರಗಿತ್ತು, ಈಗಿಂದಲ್ಲ. ಅಂದರೆ ತಂದೆಯಿಂದ ಇದು ಮೊದಲಿನ ಕಾಲದಿಂದ ಇತ್ತ. ಅದಕ್ಕೆ ಮಂತ್ರಿ ದೇವತೆ ಸನ್ಯಾಸಿ ಗುಳಿಗ ಅಂತ. ಇದು ಒಮ್ಮೆಲೆ ಆಗುವ ದೈವಗಳ 3 ಏನು
ದೈವಗಳಿಗೂ ಒಂದೇ ಬಾರಿ ನರ್ತನ ಸೇವೆ ಆಗುತ್ತೆ. ಒಂದೇ ಬಾರಿ ನರ್ತನ ಸೇವೆ ಆಗುವ ವಿಚಾರ. ಈ 3 ದೈವಗಳಿಗೆ ಒಂದೇ ಬಾರಿ ನರ್ತನ ಆಗುವ ಸೇವೆ. ಯಾಕೆಂದರೆ ಅದನ್ನು ಮಂತ್ರಿ ಜವತ್ತೆ ಸನ್ಯಾಸಿಗಳಿಗಂತ ಬೇರೆ ಬೇರೆ ಮಾಡಲಿಕ್ಕಿಲ್ಲ, ಅದು ಅದರ ಒಟ್ಟಿಗೆ ಇರುವುದು. ಅದು ಈ ಸ್ಥಳದಲ್ಲಿ ಏನಂದರೆ ನಾವು ಒಂದೇ ಸ್ಥಳ ಎಬ್ಬಿಸ್ತೇವೆ. ಯಾಕೆಂದರೆ ನಮ್ಮ ಸಮಯ ಪ್ರಭಾವ, ಈ ಬರುವ ಜನಗಳಿಗೆ ಯಾವ ರೀತಿ ತೊಂದರೆ ಆಗಲಿಕ್ಕೆ ಬಾರ್ದಂತ ತುಂಬ ದೂರದಿಂದ ಬರ್ತಾರೆ. ಅದಕ್ಕೆ ಮಂತ್ರಿ ಜಾವತ್ತೆ ಮೈಯೊಂತಿ, ಮಂತ್ರಿ ಜಾವತ್ತೆ ಸನ್ಯಾಸಿಗಳಿಗಂತ ಒಂದೇ ಸ್ಥಳ ಎಬ್ಬಿಸುವ ಈ ಸ್ಥಳದಲ್ಲಿ ಕ್ರಮ ಇದೆ. ಇದೀಗ ನಾವಿರುವಂತಹದ್ದು ರಾಜನ್ ದೈವದ ಸ್ಥಾನದಲ್ಲಿ, ರಾಜನ್ ದೈವದ ಸ್ಥಾನದ ಒಳಭಾಗದಲ್ಲಿ ರಾಜನ್ ದೈವಗಳ ಆರಾಧನೆ ನಡೀತಿದೆ. ಮೈಸಂದಾಯ, ದುಗಲಾಯ ಮತ್ತು ಪಂಜುರ್ಲಿ ದೈವಗಳಿಗೆ ಈ ಒಂದು ಸ್ಥಾನವನ್ನು ಕಲ್ಪಿಸಲಾಗಿದೆ. ಇದು ಮೈಸಂದಾಯ, ದುಗಲಾಯ, ಪಂಜುರ್ಲಿ ದೈವಗಳ ಸ್ಥಾನ. ಈ ಸ್ಥಾನದಲ್ಲಿ ಒಂದು ಮೈಸಂದಾಯ, ದುಗಲಾಯ, ಪಂಜುರ್ಲಿಯನ್ನು ಆರಾಧನೆ ಮಾಡಲಾಗುತ್ತೆ. ನಾಡಿದ್ದು ನವಗುಳಿಗನ ಒಂದು ನೇಮೋತ್ಸವದ ಜೊತೆಗೆ ಈ ದೈವಗಳಿಗೂ ಕೂಡ ನೇಮೋತ್ಸವ ನಡೆಯಲಿಕ್ಕಿದೆ. ವಾರ್ಷಿಕ ಜಾತ್ರಾ ಮಹೋತ್ಸವ. ನೇಮೋತ್ಸವ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ ನಡೆಯಲಿಕ್ಕಿದೆ. ಸಂಜೆ 6 ಗಂಟೆಯಿಂದ 18 ಗುಳಿಗಗಳ ನರ್ತನ ಸೇವೆ ಆರಂಭವಾಗಲಿಕ್ಕಿದೆ. ಬೆಳಗಿಂದ ಮೈಸಂದಾಯ, ದುಗಲಾಯ, ಪಂಜುರ್ಲಿ, ಸನ್ಯಾಸಿ, ಮಂತ್ರದೇವತೆ ಎಲ್ಲ ದೈವಗಳಿಗೆ ಇಲ್ಲಿ ಸೇವೆ ಅಂದರೆ ನರ್ತನ ಸೇವೆ ನಡೆಯಲಿಕ್ಕಿದೆ. ಬಹಳ ವಿಶೇಷವಾಗಿ ಸುಮಾರು ಸಾವಿರಾರು ಜನರು ಇಲ್ಲಿಗೆ ಭಕ್ತಾದಿಗಳಾಗಿ ವಾರ್ಷಿಕ ಜಾತ್ರಾ ಮಹೋತ್ಸವದತ್ತು ಬರ್ತಾರೆ. 1ನೇ ತಾರೀಕಿಂದ ಜಾತ್ರೆ ಆರಂಭವಾಗಲಿಕ್ಕಿದೆ. 5ನೇ ತಾರೀಕು ತನಕ ಜಾತ್ರೆ ನಡೀಲಿಕ್ಕಿದೆ. ಅದರಲ್ಲಿ 4ನೇ ತಾರೀಕು ಬಹಳ ವಿಶೇಷವಾಗಿ ಈ ಒಂದು ದೈವಗಳ ನರ್ತನ ಸೇವೆ, ನಂತರ ರಾತ್ರಿ ಶಿವದೂತ ಗುಳಿಗ ಅನ್ನುವಂತಹ ನಾಟಕವೂ ಕೂಡ ಇಲ್ಲಿ ನಡೀಲಿಕ್ಕೆ ಇದೆ. ಬರ್ಕಜ ಕ್ಷೇತ್ರದ ಈ ಬಾರಿಯ ಜಾತ್ರಾ ಮಹೋತ್ಸವದಂತೂ ಉದ್ಘಾಟನೆಗೆ ಸಜ್ಜಾಗಿರುವಂತಹ ಸಭಾಂಗಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇನ್ನು ಮುಂದೆ ಇಲ್ಲಿ ಮದುವೆ ಕಾರ್ಯಗಳು ಅಥವಾ ಇನ್ನಿತರ ಸಭೆ ಸಮಾರಂಭಗಳಿಗೆ ಈ ಹಾಲನ್ನು ಬಾಡಿಗೆಯ ರೂಪದಲ್ಲಿ ನೀಡಲಿಕ್ಕೆ ಕ್ಷೇತ್ರದವರು ಈಗಾಗಲೇ ತಯಾರಿಯನ್ನು ನಡೆಸಿದ್ದಾರೆ. ಇದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಸಭಾಂಗಣವು ಕೂಡ ಉದ್ಘಾಟನೆಗೊಳ್ಳಲಿಕ್ಕಿದೆ. ನವಗುಳಿಗ ಕ್ಷೇತ್ರ ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರ ಬರ್ಕಚೆಯಲ್ಲಿ ಸ್ವಾಮಿ ಕೊರಗಜ್ಜನ ಸನ್ನಿಧಿ ಇದೆ. ಈ ಸನ್ನಿಧಿಯ ವಿಶೇಷತೆಯ ಬಗ್ಗೆಯೂ ಕೂಡ ಕೇಳಬೇಕು. ಕೊರಗಜ್ಜನ ಕ್ಷೇತ್ರದ ವಿಶೇಷತೆ, ಇಲ್ಲಿ ಕೊರಗಜ್ಜನ ಆರಾಧನೆ ಯಾವತ್ತಿಂದ ನಡೀತಿದೆ? ಅಂದರೆ ಇದು ಕೊರಗಜ್ಜನ ಅಂದರೆ ಶ್ರೀ ದೇವಸ್ಥಾನದಲ್ಲಿ ಒಂದು ತಮ್ಮನಿಗೆ ನಮ್ಮ ಬೇರೆ ಸ್ವಲ್ಪ ಪರ್ಸನಲ್ ಆಗಿ ಒಂದು ತೊಂದರೆ ಬಂತು. ತೊಂದರೆ ಬರುವಾಗ ಇಲ್ಲಿ ದೇವರ ಅಭಯ ಏನಾಯಿತು, ನೀನು ಅಜ್ಜನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರೆ ನಾಳೆ ನಾನು ಅದಕ್ಕೆ ಸರಿ ಉತ್ತರ ಕೊಡ್ತೇನಂತ ಬಂತು. ಅದಕ್ಕೆ ನಾವು ಆಚೀಚೆ ನೋಡಲಿಲ್ಲ. ಆ ದೇವರು ಹೇಳಿದ್ದಕ್ಕೆ ಅವರೆಲ್ಲ ಮನೆಯವರೆಲ್ಲ ಅದಕ್ಕೆ ಏನು ಬೇಕು ಅದನ್ನು ಸರಿ ಕಟ್ಟಿಟ್ಟರು. ಇಟ್ಟಿದ ತಕ್ಷಣ ಮರುದಿವಸ ಅವರಿಗೆ ಸ್ವಲ್ಪ ಫುಲ್ಲು ಆರಾಮಾಯಿತು. ಅದಕ್ಕೆ ಇದು ಆದದ್ದು ಕೆಲಸ ಖಾಲಿ 15 ದಿವಸ. 15 ದಿವಸದಲ್ಲಿ ಯಾವ ರೀತಿ ಅಜ್ಜನದು ಆಗಿದೆ ಅಂತ ನಮಗೂ ಸಹ ಗೊತ್ತಿಲ್ಲ. ಇಲ್ಲಿ ಅಜ್ಜನಿಗೆ ಏನಾದರೂ ಹರಕೆಯಲ್ಲಿ ಸರ ಇಡ್ತಾರೆ, ಚಕ್ಕುಲಿ, ಬೀಡ, ಅವರೇನು ಮನಸ್ಸಿಗೆ ಬಂದಾಗೆ ಅವ್ರೇನು ಹರಕೆ ಕೊಡ್ತಾರೆ ಗೊತ್ತಿಲ್ಲ. ಬಂದವರ ಕಷ್ಟ ಇವತ್ತಿನವರೆಗೆ ಸರಿ ಆಗ್ತಾಯಿದೆ. ಇನ್ನೂ ಒಳ್ಳೆ ರೀತಿಯಿಂದ ಆಗುವ ಇದಿದೆ ಈ ಸ್ಥಳದಲ್ಲಿ. ಅದೇ ರೀತಿ ನಮ್ಮ ಇವತ್ತು ಈ ಸ್ಥಳದಲ್ಲಿ ನಾನು ಹೇಳಿದ ಹಾಗೆ ಯಾವ ರೀತಿ ಕಷ್ಟದಲ್ಲಿ ಬಂದರೂ ಅವರು ಇಲ್ಲಿಂದ ಬಂದು ಕಷ್ಟದಲ್ಲಿ ಬರ್ತಾರೆ. ಇಲ್ಲಿಂದ ಬಂದು ಇಲ್ಲಿ ತಾಯಿಯ ಇಲ್ಲಿ ಅಜ್ಜನ ಎಲ್ಲ ಸ್ಥಳದಲ್ಲಿ ಇದು ಸ್ಥಳದಲ್ಲಿ ಹೋದ್ಮೇಲೆ ಹೋಗುವಾಗ ಅವರ ಮುಖ ಸ್ವಲ್ಪ ನೆಗಡುವಾಗ ಆಗುತ್ತೆ. ಯಾರು ನಾನಲ್ಲ, ಈ ಎಲ್ಲ ಶಕ್ತಿಗಳು ಅಲ್ಲಿ ರಕ್ತೇಶ್ವರಿ ನಾಗದೇವರು, ನಾಗಬಿರ್ಮ ಗುಳಿಗ ಅಂತ ಅಲ್ಲಿದೆ, ನಾಗನ ವಿಚಾರವೇ ಅಲ್ಲಿದೆ. ಮೈ ಮೇಲೆ ಈ ನಮ್ಮ ಮೈ ಮೇಲಿದ್ದ ಚರ್ಮ ತೆಗಿಬೇಕಂತ ಬಂದವರನ್ನು ಇಲ್ಲೇ ನಾಗದೇವರು ಸರಿ ಮಾಡಿದ ವಿಚಾರ. ಯಾಕೆಂದರೆ ಅದೇ ರೀತಿ ಇಲ್ಲಿ ಈ ಅಜ್ಜನ ಸಹ ಅದೇ ರೀತಿ ಯಾವ ರೀತಿ ಅವರ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸದಿಂದ ಬರ್ತಾರ ಅವ್ರದ್ದು ಎಲ್ಲ ಇವತ್ತಿನವರೆಗೆ ಆಗಿದೆ, ಇನ್ನೂ ಆಗಬೇಕು. ಅದೇ ರೀತಿ ಇವತ್ತು ನೀವು ಸುದ್ದಿ ನೀವು ಯಾವ ರೀತಿ ಪ್ರಚಾರ ಮಾಡ್ತೀರಾ, ಯಾವ ರೀತಿ ಈ ಸ್ಥಳದ ಬಗ್ಗೆ ಇವತ್ತು ಬಂದ ಇನ್ನೂ ಮುಂದೆ ಇವತ್ತಿನವರೆಗೆ ಆಗದ ವಿಚಾರವನ್ನು ನಿಮ್ಮ ಮುಖಾಂತರ ಈ ಸ್ಥಳದ ಕ್ಷೇತ್ರದ ವಿಚಾರವನ್ನು ತೋರಿಸ್ಕೊಡ್ಬೇಕಂತ ನಾನು ದೇವರಿಗೆ ಕೈ ಮುಗಿಯುವ. ಆದರೆ ಇವತ್ತಿನ ದಿವಸದಲ್ಲಿ ಎಲ್ಲ ಯಾವ ಊರಿನಲ್ಲಿದ್ದರೂ ನಮ್ಮ ದೇವರಂದರೆ ಮನುಷ್ಯರು. ಆದರೆ ಮನುಷ್ಯರು ಇವತ್ತು ದೇವರಾಗಿ ಬರಬೇಕು. ಈ ಸ್ಥಳದ ವಿಚಾರ ಒಳ್ಳೆ ರೀತಿ ಆಗಬೇಕು.
ಅದೇ ರೀತಿ ನಮ್ಮ ಈ ಕ್ಷೇತ್ರದ ನಾಳ್ದು 1 ರಿಂದ 5 4 ತಾರೀಕಿನವರೆಗೆ ಆಗುವ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡಿಬೇಕು. ಅದೇ ರೀತಿ ನಮ್ಮ 3 ತಾರೀಕಿಗೆ ಭಜನೆ ಕಾರ್ಯಕ್ರಮ ಕುಣಿತ ಪೆರಡಿ ಅವರಿಂದ ಇನ್ನಿತರ ಜನಗಳಿಂದ ಭಜನೆ ಕಾರ್ಯಕ್ರಮ ಇದೆ. ಆಮೇಲೆ ನಮ್ಮ ಸುಧಾಕರ್ ಬ್ಯಾಂಗ್ಳೂರು ಮ್ಯೂಸಿಷಿಯನ್ ಮ್ಯಾಜಿಕ್ ಇದೆ. ಕಲ್ಲಡ್ಕ ವಿಠಲ್ ನಾಯಕ್ ಅವರಿಂದ ಕಾರ್ಯಕ್ರಮ ಇದೆ. ಅದೇ ರೀತಿ ರಾಮಕುಂಜ ಮಕ್ಕಳಿಂದ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಇನ್ನು ನಮ್ಮ ಊರಿನ ಪರವೂರಿನ ಮಕ್ಕಳು ಶಾಲೆ ಮಕ್ಕಳಿಂದ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ ಮರುದಿವಸ ಬೆಳಿಗ್ಗೆ 8ರಿಂದ ಮೈಸೊಂದೆ ದುಗಲಯ ಪಂಜುರ್ಲಿ, ಆಮೇಲೆ ಮಂತ್ರಿಜಾತೆ ಮೈಯೊಂತಿ ಮಂತ್ರಿಜಾತೆ ಸನ್ಯಾಸಿಗುಳಿಗ ಕೊರಗಜ್ಜ, ಆಮೇಲೆ ಸರಿಯಾಗಿ ಮಧ್ಯಾಹ್ನದ ಮಹಾಪೂಜೆ ನಡೆಯಲಿದೆ. ಸಂಜೆ ಹೊತ್ತಿಗೆ ಮಹಾಪೂಜೆ ಇದೆ. 6 ಗಂಟೆಗೆ 18 ಗುಳಿಗ ಅಂದರೆ 18 ಗುಳಿಗ ಅಂದರೆ ನಾನು ಆವಾಗಲೇ ಹೇಳಿದೆ. 9 ಹರಕೆ 9 ನಮ್ಮ ಯಾವ ಪ್ರತಿ ವರ್ಷಂಪ್ರತಿ ನಡೆಯುತ್ತಿರುವ ಆ ದೈವಗಳ ಸೇವೆ ಅದಕ್ಕೆಲ್ಲರೂ. ಆಮೇಲೆ ಶಿವದೂತ ಗುಳಿಗ ನಾಟಕ ನಡೆಯಲಿದೆ. ಎಲ್ಲರೂ ಬಂದು ಸಹಕರಿಸಬೇಕು. ಅದೇ ರೀತಿ ತನುಮನದಿಂದ ಸಹಕರಿಸಬೇಕಂದ ವಿನಂತಿ ಈ ಕ್ಷೇತ್ರದ ಬಗ್ಗೆ ಭಕ್ತರು ಹಲವಾರು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ನಮಗೆ ಇಲ್ಲಿ ಬಂದ ನಂತರ ಕೆಲಸಗಳಾಗಿವೆ, ನಾವಿಲ್ಲಿ ಬಂದ ನಂತರ ನೆಮ್ಮದಿಯನ್ನು ಕಂಡುಕೊಂಡಿದ್ದೇವೆ, ನಾವಿಲ್ಲಿ ಬಂದ ನಂತರ ನಮ್ಮ ಕಷ್ಟಗಳು ದೂರವಾಗಿವೆ. ಆ ಭಕ್ತರು ಏನೆಲ್ಲ ಮಾತನಾಡಿದ್ದಾರೆ ನೋಡಿ. ನೆಲ್ಲಿಯಾಗಿದ್ದು ಬರ್ಕಾಜ ಮುಟ್ಟ ಈತು ದೂರ ಹೋಗಿ ಬೈದಾರೆ ಅಂದ ಈ ಕ್ಷೇತ್ರಕ್ಕೆ ಏ ಸಮಯ ಈ ಕ್ಷೇತ್ರ ಒಂಜಿ ವರ್ಷ ಬತ್ತೊಂದಿಲ್ಲ. 1 ವರ್ಷ ಬತ್ತ ಮಸ್ತ್ ಜನ ತಂದು ಬತ್ತೊಂದಿಲ್ಲ. ಬೊಕ್ಕ ಅಗ್ಲ ಪನ್ಪುಣ ನಮ್ಮ ಗಾಡಿನೇ ಪನ್ಪುಣು ದಯಪಂಡ ರೋಡ್ ಗೊತ್ತಿಪ್ಪು ಅಂತ ಇಂಕ ಪಂಡ ಐಕ್ ಬಡದಿಂದ ಮನೆ ಬಾಡಿಗೆ ಬಂತ ಬರ್ಪೇವೆ. ಬೊಕ್ಕ ಯಾನ್ ಇಲ್ಲ ಮಸ್ತ್ ಬಂಗೋಡು ಬಂತ ಇತ್ತು ಒಂಚೂರು ಇಲ್ಲ ಒಂದು ಅಂಚಿನ ಪೂರ ಸಮಸ್ಯೆ ಇತ್ತೆ ಅಂಚಾಯ್ತು. ಇಡ ಬೇರೆ ಶುರು ಮಂದಿರದಕ್ಕೆ ಇಲ್ಲ ಆತಂದ್ರೆ ಇಲ್ಲ ಆವೊಂದುಂಡಿತ್ತೆ ಬೇಲೆ ಆವೊಂದುಂಡು ಮಾತ ಬಗ್ಗೆ ಇಟ್ಲ ಎನ್ನ ಮಿಸ್ಸಸ್ ಚೂರು ಹುಷಾರಿಜ್ಜಂಡು ಅಲ್ಲಂತೆ ಹುಷಾರುಳ್ಳಳು. ಈ ಜನ ನುಪ್ಪು ಮಂತ್ರ ಕಚ್ ಮನ್ಪೇರೆ ಜನ ಕಚ್ ಮಂತ್ರ ನುಪ್ಪು ಮನ್ಪೇರೆ ಇನ್ನು ಮಂತ ಕತೆ ಇಟ್ಟಿದ್ದೇನೆ ಇತ್ತ ಪರವಾಗಿ ಇಡ ಬೇರೆ ಶುರು ಮಂತ್ರದ ಬುಕ್ಕ ತೊಂದರೆ ಇಜ್ಜಿ ಅಂದ ಆಗಲೇ ಸಮಸ್ಯೆ ಬಂಡ ಇಲ್ಲದ ಒಂಜಿ ಸಮಸ್ಯೆ ಈ ದದಲ ಆಸ್ಪತ್ರೆ ಮಂತ ಹುಷಾರಿಜ್ಜಿನ ಮಂತ ಆಸ್ಪತ್ರೆ ಮಂತ ಪೋಂತೀರಿ ಐಕ್ ಬಿಡ ಆಸ್ಪತ್ರೆ ಆಪುಜಿ ಪಂಡದಪ್ಪ ಇಂಚಿನ ಜಾಗ ಒಂಜಿನ ಬರ್ಕಾಜ ಪಂಡ ಒರ್ಮ ಗುಳಿಗೆ ಒರ್ಮ ದೇವಿನ ಸ್ಥಾನ ಉಂಡು ಅಂಚಿನ ಅಡೆ ಪೋಯಿ ಬಂದು ಬರ್ತೀರಿ. ಅಡೆ ಪೋದು ಬಿಡ ಬತ್ತದ ಮುಲ್ಪದ ಪ್ರಸಾದ ಪುರ ಪಂಡದ ಬುಕ್ಕ ಮಸ್ತ್ ಇಂಪ್ರೂವ್ ಆಗ್ತಿರಾಗಲಿ ಬುಕ್ಕಾಗಲಿ ಇಲ್ಲದ ಸಮಸ್ಯೆ ಮಂತ ಇಲ್ಲಿ ಆಸ್ಪತ್ರೆ ಅವನ ಬೇಲೆ ಮುಲ್ಪ ಆತಂದು ಒಂದು ನಂಬಿಕೆ ಎಂಕ್ಲೆಗೆ ಮಂಚ ಪೋಯಿಂದ ಪಂಡೊಂದಿಲ್ಲ ಇನ್ನೊಂದು ಪಾಟ್ಲೆ ತಂಬತ್ತೆ ಅಂದ ಇಂಚ ಸಂಗತಿ ಜಾಗು ಇಂಚನ ಅಪ್ಪಗ ಆಗಲೇ ಫೋನ್ ಮಂತ್ ಇಂಕ ಪಂಡೆ ಇತ್ತೇರಿ ಓಲು ಅವು ಇಂಚಿನ ಜಾಗು ಇರು ಪೋಪಾರಿಗೆ ತ ಓಲು ಪಡೆದು ಅಪ್ಪಗೆ ಏನು ಪಂಡೆ ಬರ್ಕಾಜ ಪಂಡದೆ ಅಂಚೆ ಎಂಕೇಳುವರ ಬರಡು ಪಂಡೆ ಅಂಚಾಗಲಿಲ್ಲ ತೊಂಬತ್ತೆ ಇಲ್ಲ. ಎಲ್ಲಿಂದ ಬಂದ್ರಿ? ನಿಮ್ಮ ಹೆಸರೇನು? ಲಕ್ಷ್ಮಿ ಅಂತೇಳಿ. ಎಲ್ಲಿಂದ ಬಂದ್ರಿ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಂದ ಬರ್ಕಾಜ ಮಲ್ಲಂದೂರಿಂದ ಬಂದಿದ್ದು. ಇರೋದು ಮಲ್ಲಂದೂರು, ಅಲ್ಲಿಂದ ಬಂದಿದ್ದು. ಫಸ್ಟ್ ನನಗೆ ಹುಷಾರಿಲ್ಲಂಗೆ ಆಗಿತ್ತು. ಸುಮಾರು ಕಡೆ ತಿರುಗಿ 1-3 ಲಕ್ಷ ಖರ್ಚು ಮಾಡಿ ಏನೇನೆಲ್ಲ ಮಾಡಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಎಲ್ಲೂ ಸರಿ ಕಟ್ಟಾಗಲಿಲ್ಲ. ನನಗೆ ಈ ಥರ ಆಗಿರೋದು ಗೊತ್ತಿರಲಿಲ್ಲ. ನಮ್ಮ ಹುಡುಗಿಗೂ ಈ ಮಂಗಳೂರಿಗೆಲ್ಲ ಆಸ್ಪತ್ರೆಗೆಲ್ಲ ಸೇರಿಸಿ ಇಬ್ಬರಿಗೆ ತುಂಬ ಕಷ್ಟಪಟ್ಟಿದ್ದಾರೆ ಮನೇಲಿ. ಮತ್ತು ಇಲ್ಲಿ ನಮ್ಮ ಮಾವ ಊರಲ್ಲಿರೋರು ಇಂಥ ಕಡೆ ದೇವರಿದೆ ಬನ್ನಿ, ಮನೆ ದೇವರೇ ಇದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗುಳ್ಗದು ಮನೆ ದೇವರಿದೆ ಬನ್ನಿ ಅಂತ ಕರೆದಿದ್ದಕ್ಕೆ ಇವಾಗ ಇಲ್ಲಿ ಬಂದಿದ್ದು. ಇಲ್ಲಿ ಬಂದ ಮೇಲೆ ನಮ್ಮ ಹುಡುಗಿಗೆ ಸ್ವಲ್ಪ ಪರವಾಗಿಲ್ಲ. ಆಸ್ಪತ್ರೆಗಂತ ಬಂದಿದ್ದು ನಾವು, ಮತ್ತು ಇಲ್ಲಿ ಕರ್ಕೊಬಂದರು. ಇಲ್ಲಿ ಬಂದ ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಯಿತು, ಸುಸ್ತು ಎಲ್ಲ ಕಮ್ಮಿ ಆಯಿತು. ನನಗೂ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಿದೆ. ಇಲ್ಲಿ ಬಂದಮೇಲೆ ಅವಳಿಗೂ ಅಷ್ಟೇ ಕೈ ಕಾಲು ಸೋಲು, ಬ್ಲಡ್ ಹೋಗ್ತಿತ್ತು ಅವಳಿಗೆ, ಯೂರಿಂಗಲ್ಲೇ ಬ್ಲಡ್ ಹೋಗ್ತಿತ್ತು. ಅದೆಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಉಂಟು. ಹಾಂ ಅಷ್ಟೇ. ಅವೇ ನನ್ನ ಮಗಳೇನು ಸುಮಾರು ತಿಂಗಳೇ ತಂಪಯ್ಯ ಚಿಕ್ಕಮಂಗ್ಳೂರು ತೋಜಯ್ಯ ಅವಳು ನೆತ್ತೇರು ಕೊರ್ಪಯ್ಯ ಅವಳು 5 ಬಾಟ್ಲಿ ಅವಳು ಕೊರಂಡಲ್ಲ ಅವಳು ರಿಸೀಸ್ ಮಲ್ಪನಾಗ ಇಟ್ಕೊಂತು ಎಂಕ್ಲೇ ಪನೊಂದಿಜ್ಜಾಂಡು ಅಂಚೆ ಪೋದು ಎಂಕ್ಲೇ ಅಲ್ಲಿ ಪನೊಂದಿಜ್ಜಾಂಡು 5 ಬಕ್ಕ ಕೂಡ ರಡ್ನೆ ಲೇತಂಬತ್ತ ಪೂರ ನೆತ್ತೇರು ಖಾಲಿ ಆತನ ಬಂಡೇರು ಅಂಚೆ ಕೂಡ ಅಲ್ಪ ಗೊತ್ತಿತ್ತು ನೈಟ್ ಪುರ ಲೇತಂಪಯ್ಯ ಅಂಚೆ ಪನ್ನ ನೈಟ್ ಪುರ ಲೇತಂಪಯ್ಯ ಓಲ್ ಎಂಕ್ಲೆಗೆ ಇಂಚಿನ ಕಾಯಿಲೆ ಮಾಡೋದು ಗೊತ್ತು ಬತ್ತಜಿ ಕೂಡ ಮಂಗ್ಳೂರಿಗೆ ಲೇತಂಪಯ್ಯ ಮಂಗ್ಳೂರಿಗೆ ಲೇತಂಬೋದು ಅವಳು 5 ಬಾಟ್ಲಿ ನೆತ್ತೇರು ಪುರ ಕೊರ್ಪಯ್ಯ ಕೊರ್ಪಾದು ಅವಳ ಒಂತೆ ಅಲ್ತಿರ್ಲೇದಮ್ಮನ ಗೆಡ್ಡೆ ಆಯಲು
ಅಲ್ತಗ್ಲೇದ ಮಾತದು ಕೂಡ ಇಲ್ಲಾಡು ಅಂತ ಈ ಅಮಾಸೆ ಅವು ಬನ್ನ ಮತ್ತು ಬನ್ನಾಗ ಕೂಡ ಅಂಚಿನ ಸುಸ್ತು ಇತ್ತೆ ಇಡೇ ಬತ್ತನ ಹೇಳ್ಬೇಕ ಒಂಚೂರು ಎಂಕ್ ಸಮಾಧಾನ ಆತನ ಮನಸ್ಸಿಗೆ ಅಪ್ಪೆ ಗುಳಿಗೆ ಎಡ್ಡೆ ಮಲ್ಪಿವೇರಿಂದ ಯಾನು ಎಣ್ಣಿದು ಕುಡಲೇತಂದು ಬರ್ತದೆ ಅಕ್ಲ ಮಿತ್ತು ಬಿಡ್ತೆ ನಾನು ಓವಂಡಲ್ಲ ಅಕ್ಲ ಮಿತ್ತೆ ಅಕ್ಲೆ ನಾನು ಯಾನು ಓಡೆಗ್ಲ ಲೇತಂಬ ಬೋಪುಜಿ ಎಡ್ಡೆ ಮಲ್ಪಲ್ ಹಾಕ್ಲೆ ಏನ ಮಲ್ಪಲ್ ಹಾಕ್ಲೆ ಅಕ್ಲೆ ನಂಬುದು ಬರ್ತದೆ ಅದು ಸುಮಾರು ತಿಗ್ಲೆ ತಂಪಯ್ಯೆ ಎಂಕ್ ಓಲು ಸಮಾಧಾನ ಅಂದು ಎಂಕ್ ಆಯ್ಜಿ ಅಣ್ಣ ಬುಧರ್ ಪುಟ್ಟಣ್ಣ. ಓಕೆ, ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಬರ್ಕಜ ಕ್ಷೇತ್ರದಲ್ಲಿ? ನಾನು ಸುಮಾರು 8 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇನೆ. ಹೇಗೆ ಯಾವ ಕಾರಣಕ್ಕೆ ಆರಂಭದಲ್ಲಿ ಬಂದಿದ್ದು, ಏನೆಲ್ಲ ಬದಲಾವಣೆ ಆಯಿತು ಬದುಕಲ್ಲಿ? ನನ್ನ ಸಂಬಂಧಿಕರು ಈ ಕ್ಷೇತ್ರಕ್ಕೆ ಬಂದಿದ್ದರು, ಅವರ ಮೂಲಕ ನಾನು ಇಲ್ಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅವಾಗ ಗೊತ್ತಾಯಿತು ಇಲ್ಲಿ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಅವಾಗ ತಿಳಿದು ಬಂತು. ತದನಂತರ 8 ವರ್ಷಗಳಿಂದ ನಿರಂತರ ಬರ್ತಾಯಿದ್ದೇನೆ ಇಲ್ಲಿ. ಏನೆಲ್ಲ ಸಮಸ್ಯೆಗಳು ನಿಮ್ಮದು ಪರಿಹಾರ ಆಗಿದೆ? ಸುಮಾರು ನಮಗೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ವಾಸವಾಗಲಿಕ್ಕೆ ಮನೆ ಇರಲಿಲ್ಲ, ಸಾಂಸಾರಿಕವಾಗಿ ಸಾಕಷ್ಟು ಸಮಸ್ಯೆಗಳು ಇದ್ದವು. ಇಲ್ಲಿ ಬಂದ ನಂತರ ಜಾಗ ಆಯಿತು, ಮನೆ ಆಯಿತು, ಕೆಲವೊಂದು ಸಾಂಸಾರಿಕ ಸಮಸ್ಯೆಗಳು ಪರಿಹಾರ ಆಗಿದೆ. ನೀವು ಇಲ್ಲಿ ಬಹಳಷ್ಟು ಆರಾಧನೆ ಮಾಡುವಂಥದ್ದು ಯಾವೆಲ್ಲ ದೈವಗಳನ್ನು, ದೇವರನ್ನು? ಕ್ಷೇತ್ರದ ದುರ್ಗಾಪರಮೇಶ್ವರಮ್ಮ, ನವಗುಳಿಗ, ಅಜ್ಜ, ನಾಗರಾಜ, ಇಲ್ಲಿರುವಂತಹ ಪರಿಹಾರ ದೈವಗಳನ್ನು ಖಂಡಿತವಾಗಿ ದಿನಂಪ್ರತಿ ಆರಾಧನೆ ಮಾಡ್ತೇನೆ. ದಿನಪ್ರತಿ. ನಿಮ್ಮ ಹೆಸರು? ಈರ್ನ ಬುಧರ್ ಎನ್ನ ಬುಧರ್ ಎಂಕಪ್ಪ ಬಂಡದು ಎಲ್ಲ ಎನ್ಮೂರು ಸೋಡ್ದು ಬಕ್ಕ ಮೆರನೊಟ್ಟಿಗೆ ನೀಡಿಗೆ ಬರೋಂದಿತ್ತನು ಮತ್ತು ನೈಟ್ ಎಂಕಲ್ಲಾಗ ಎಂಚಿನ ಬಂಡ ಎಂಕಲ್ಲ ಬೇತೆ ಬೇತೆ ಸಮಸ್ಯೆಗಳು ಮತ್ತು ಇತ್ತು ದೇವರಿನ ಬಗ್ಗೆ ಅದನ್ನು ಬೇತೆ ಬೇತೆ ವಿಷಯ ಮತ್ತು ಕಷ್ಟ ಮತ್ತು ಕೆಲವುದ್ರ ಬಗ್ಗೆ ಬರೋಂದಿತ್ತನು ಐನು ಪರಿಹಾರ ಅಲ್ಪ ತಿಕ್ಕು ಬಂದ್ಪಣಂಚಿತ ಉದ್ದೇಶ ಆರ್ಲೆಲ್ಲ ಒಟ್ಟು ಬತ್ತ ದೇವರನ ಸ್ನಾನ ಬೋಡು ಅನ್ನೋದು ಇತ್ತು ದಂಡ ಎಂಕುಲು ಐನು ನಿರ್ಮಲ ಮಲ್ಪೋಡು ದಂಡ ಐನು ಎಂಚ ಮಲ್ಪೋಡು ಬಣ್ಣದು ಎಂಕ್ಲಿಗೆ ಗೊತ್ತಿ ಪೂಜಿ ಅಂಚಾದ ಇಪ್ಪನಾಗ ಆರನ ಸಲಹೆಯ ಪ್ರಕಾರಡು ಎಂಕುಲು ಇಡೇ ಬತ್ತನ ಇಡ್ಬೇಕು ದೇವರನ ಐನು ಪೂರ ಎಂಕುಲು ಸರಿಗಟ್ಟು ಮಲ್ತೊಂದು ಬತ್ತ ಇನ್ನಿತ್ತೆ ಸುಖ ಒಂದು ಬಣ್ಣಲಿ ದಯ ಬಂಡ ಕಷ್ಟ ಪರಿಹಾರನಾಗ ಸುಖ ತಿಕ್ಕೊಂಡೆ ಅಂಚಾದ ಈ ಚೇತ್ರೋಗು ಎಂಕಲೆಗೆ ಏಪಲ ಎಂಕ್ಲೆಗೆ ಐನು ಮರಪ್ಪರ ಎಂಕ್ಲೆಗೆ ಆ ಒಂದಿಜ್ಜಿ ಎಡ್ಡೆ ರೀತಿ ಎಂಕುಲು ಕೆಲಸೋಗು ಸಂಕ್ರಾಂತಿಗೆ ಎಂಕುಲು ಬರೋಂದಿಪ್ಪ ಮತ್ತೆ ಪರಿಹಾರ ಅದನ್ನು ಪೂರ ಕಷ್ಟ ಸಾಧಾರಣ ಪರಿಹಾರ ಆಯ್ಲೆ ಕೊಡ. ಬರ್ಕಜೆಯ ಪರಿಚಯವನ್ನು ನಿಮಗೆ ಮಾಡಿದ್ದೀವಿ. ನಾಡಿದ್ದು 1ನೇ ತಾರೀಕಿನಿಂದ 5ನೇ ತಾರೀಕಿನ ತನಕ ಇಲ್ಲಿ ವಾರ್ಷಿಕ ಜಾತ್ರೋತ್ಸವ, ಅದರ ಜೊತೆಗೆ 18 ಗುಳಿಗೆಗಳ ನರ್ತನ ಸೇವೆ, ಅಂದರೆ ನವಗುಳಿಗೆಗಳು ವಾರ್ಷಿಕ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮತ್ತು ನವಗುಳಿಗೆಗಳು ಹರಕೆಯ ಸೇವೆಯ ಹಿನ್ನೆಲೆಯಲ್ಲಿ 18 ಗುಳಿಗೆಗಳ ನರ್ತನ ಸೇವೆ ಏಕಕಾಲದಲ್ಲಿ ನಡೀಲಿಕ್ಕಿರುವಂತಹದ್ದು ಇಲ್ಲಿಯ ವಿಶೇಷ. ಈ ಬಗ್ಗೆ ನಿಮಗೆ ವರದಿಯನ್ನು ಮಾಡಿದ್ದೇವೆ. ಜೊತೆಗೆ ಈ ಕ್ಷೇತ್ರದ ಕಿರು ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ. ಸಂದೀಪ್ ಶೆಟ್ಟಿ ಮತ್ತು ದಿವಾಕರ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬರ್ಕಜೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.